ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ನಗರಸಭಾ ಕಚೇರಿಯ ಪಕ್ಕದಲ್ಲಿ ತ್ಯಾಜ್ಯ ವಸ್ತುಗಳಿಂದ ನಿರ್ಮಿಸಲಾದ ಕಂಬಳದ ಕೋಣಗಳ ಪ್ರತಿರೂಪ ಇದೀಗ ಎಲ್ಲರ ಗಮನವನ್ನು ಸೆಳೀತಾ ಇದೆ. ನೋಡುವಾಗ ಜೀವಂತ ಕೋಣಗಳಂತೆಯೇ ಕಾಣಿಸುವಂತಹ ಈ ಕಲಾಕೃತಿಗಳು ವಾಸ್ತವದಲ್ಲಿ ಹಳೆಯ ಹಾಗೂ ನಿರುಪಯುಕ್ತ ವಸ್ತುಗಳಿಂದ ತಯಾರಿಸಲ್ಪಟ್ಟಿವೆ. ಕಸದಿಂದ ರಸ ಎಂಬ ಪರಿಕಲ್ಪನೆಯಡಿ ಪುನರ್ಬಳಕೆಯ ವಸ್ತುಗಳನ್ನು ಬಳಸಿಕೊಂಡು ಕಂಬಳದ ಕೋಣಗಳ ಪ್ರತಿರೂಪವನ್ನು ರಚಿಸಲಾಗಿದೆ. ತ್ಯಾಜ್ಯದಲ್ಲಿ ಅರಳಿದ ಕರಾವಳಿಯ ಮೇರು ಸಂಸ್ಕೃತಿ ಕಂಬಳದ ಕೋಣಗಳು ಎಂದು ಬರೆಯಲಾಗಿದೆ. ಕೋಣಗಳಿಗೆ ಮೂಗುದಾರ ಹಾಕಲಾಗಿದ್ದು ಕಂಬಳಕ್ಕೆ ಸಿದ್ಧಗೊಳಿಸುವ ಮಾದರಿಯಲ್ಲೇ ನೊಗವನ್ನು ಕೂಡ ಜೋಡಿಸಲಾಗಿದೆ. ವಿದ್ಯಾರ್ಥಿಗಳು, ಯುವಕರು ಹಾಗೂ ಜನಸಾಮಾನ್ಯರು ತ್ಯಾಜ್ಯವನ್ನ ಕೇವಲ ಕಸ ಎಂದು ಪರಿಗಣಿಸದೆ ಅದನ್ನ ಮರುಬಳಕೆ ಮಾಡಬಹುದಾದ ಸಂಪನ್ಮೂಲವಾಗಿ ನೋಡುವಂತಾಗಬೇಕು ಅನ್ನುವಂತಹ ಉದ್ದೇಶದಿಂದ ಈ ಕಲಾಕೃತಿಯನ್ನ ವಿನ್ಯಾಸಗೊಳಿಸಲಾಗಿದೆ. ಕಲಾವಿದ ಸಂದೀಪ್ ನಾಯ್ಕ್ ಮಾತನಾಡಿ, ಹಳೆಯ ಟೈರ್ ಹಾಗೂ ಟ್ಯೂಬ್ಗಳನ್ನ ಬಳಸಿಕೊಂಡು ಕಸದಿಂದ ರಸ ಅನ್ನುವಂತಹ ಪರಿಕಲ್ಪನೆಯಡಿ ಕಂಬಳದ ಕೋಣಗಳನ್ನು ತಯಾರಿಸಲಾಗಿದೆ. ಕಂಬಳಕ್ಕೆ ಸಿದ್ಧಗೊಳಿಸುವ ಮಾದರಿಯಲ್ಲಿ ಕೋಣಗಳನ್ನು ಸಿಂಗರಿಸಲಾಗಿದ್ದು ಸುಮಾರು 3 ತಿಂಗಳಲ್ಲಿ ಈ ಕಲಾಕೃತಿಗಳನ್ನು ಸಿದ್ಧಪಡಿಸಲಾಗಿದೆ ಅಂತ ಹೇಳಿದ್ರು. ಪುತ್ತೂರು ನಗರಸಭಾ ಮುಖ್ಯಾಧಿಕಾರಿ ವಿದ್ಯಾ ಕಾಳೆ ಮಾತನಾಡಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಂಬಳ ಒಂದು ಪ್ರಮುಖವಾದ ಸಾಂಸ್ಕೃತಿಕ ಕ್ರೀಡೆಯಾಗಿದೆ. ಕರಾವಳಿಯ ಈ ಸಂಸ್ಕೃತಿಯನ್ನ ಬಿಂಬಿಸುವಂತಹ ಉದ್ದೇಶದಿಂದ ಹಳೆಯ ಟೈರ್ಗಳನ್ನ ಬಳಸಿ ಕುಶಲಕರ್ಮಿಗಳ ಮೂಲಕ 2 ಕೋಣಗಳ ಪ್ರತಿರೂಪವನ್ನು ತಯಾರಿಸಲಾಗಿದೆ. ತ್ಯಾಜ್ಯ ವಸ್ತುಗಳನ್ನ ಹೇಗೆ ಪುನರ್ಬಳಕೆ ಮಾಡಬಹುದು, ಅದರ ಮೂಲಕ ನಮ್ಮ ಸಂಸ್ಕೃತಿಯನ್ನ ಹೇಗೆ ಬಿಂಬಿಸಬಹುದು ಅನ್ನುವುದನ್ನ ಮಾದರಿಯ ಮೂಲಕ ತೋರಿಸುವ ಉದ್ದೇಶವನ್ನ ಹೊಂದಲಾಗಿದೆ ಅಂತ ಹೇಳಿದ್ರು. ಈ ಸಂಪೂರ್ಣ ಕಲಾಕೃತಿಗೆ ಸುಮಾರು 9 ಲಕ್ಷ ರೂಪಾಯಿ ವೆಚ್ಚವಾಗಿದೆ ಅಂತ ತಿಳಿಸಿದ್ರು. ಇದು ನಮ್ಮ ಸ್ವಚ್ಛ ಭಾರತ್ ಮಿಷನ್ 2.0 ನಲ್ಲಿ IEC ಘಟಕ ಅಂತ ಇದೆ. ಅಂದ್ರೆ ಮಾಹಿತಿ ಮತ್ತು ಸಂವಹನ ಘಟಕ ಅಂತ. ಇದರಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಎಲ್ಲ ನಮ್ಮ ತ್ಯಾಜ್ಯದಿಂದ ನಾವು ಏನೆಲ್ಲ ಹೊಸ ವಸ್ತುಗಳನ್ನ ರಚನೆ ಮಾಡಬಹುದು, ಕ್ರಿಯೇಟ್ ಮಾಡಬಹುದು, ಅದರಿಂದ ಏನನ್ನ ಅಥವಾ ಒಂದು ತ್ಯಾಜ್ಯದಿಂದ ಸಂಪತ್ತು ಅನ್ನುವಂತ ಒಂದು ಕಾನ್ಸೆಪ್ಟ್ ಅದು, ವೇಸ್ಟ್ ಟು ವೆಲ್ತ್ ಆ ಥರ ಎಲ್ಲ. ಹಾಗೆ ಇದರಲ್ಲಿ ನಾವೇನ್ ಮಾಡಿದೀವಿ ಅಂತಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆನಲ್ಲಿ ಕಂಬಳ ಒಂದು ಸಾಂಸ್ಕೃತಿಕ ಕ್ರೀಡೆ ಆಗಿದೆ. ಸೊ ಅದನ್ನ ಡಿಪಿಕ್ಟ್ ಮಾಡ್ಲಿಕ್ಕೆ ಅಂತ ಹೇಳಿ ಹಳೆ ಟೈರ್ಗಳು ಇದನ್ನೆಲ್ಲ ಬಳಸಿ ಅದನ್ನ ಕುಶಲಕರ್ಮಿಗಳ ಹತ್ರ ಅವರಿಗೆ ಕೊಟ್ಟು ಅದಕ್ಕೆ ಇನ್ನೇನಾದ್ರೂ ರಿಕ್ವೈರ್ಮೆಂಟ್ ಇದ್ರೆ ಅದನ್ನೆಲ್ಲ ಅವರಿಗೆ ಒದಗಿಸಿಕೊಟ್ಟು ನಾವು ಅದರಿಂದ 2 ಕೋಣಗಳನ್ನ ಇದು ಮಾಡಿದೀವಿ. ಇಲ್ಲಿ ಉಪಯೋಗ ಆಗಿರೋದೆಲ್ಲ ಹಳೆಯ ನಿರುಪಯುಕ್ತ ವಸ್ತುಗಳೇ. ಟೈರ್ ಮೇನ್ ಅದರಲ್ಲಿ ಸುತ್ತಲಿಕ್ಕೆ ಬಳಸಿರೋದು ಟೈರ್. ಇಲ್ಲಿ ಈ ಕೋಣಗಳನ್ನ ಇಲ್ಲಿ ನಂದಳಿಕೆ ಪಾಂಡು ಮತ್ತೆ ಕಿಂಗ್ ತಾತೆ ಅಂತ 2 ಬಹಳ ಫೇಮಸ್ ಕೋಣಗಳ ಬಗ್ಗೆ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಆ ಕೋಣಗಳನ್ನ ಡಿಸೈನ್ ಮಾಡಿರೋದಾಗಿರುತ್ತೆ. ಆಮೇಲೆ ಅಲ್ಲಿ ಅದಕ್ಕೊಂದು ಶೆಡ್ ಮಾಡಿದೀವಿ. ಆ ಶೆಡ್ಗೂ ಕೂಡ ಮೇಲ್ಗಡೆ ನಾವು ಬಳಸಿರುವಂತಹ ಒಂದು ಟೈಲ್ಸ್ ಇದೆ ಅಲ್ಲ, ಅದು ಕೂಡ ಏನಂದ್ರೆ ಯೂಸ್ಡ್ ಪ್ಲಾಸ್ಟಿಕ್ ಇಂದ ಮಾಡಿರುವಂತಹ ಹಂಚೆ ಆಗಿರುತ್ತೆ. ಅಂದ್ರೆ ಇಲ್ಲೇನಂದ್ರೆ ವಸ್ತುಗಳನ್ನ ತ್ಯಾಜ್ಯವನ್ನ ಹೇಗೆ ಪುನರ್ಬಳಕೆ ಮಾಡಬಹುದು, ಹೇಗೆ ನಮ್ಮ ಸಂಸ್ಕೃತಿಯನ್ನ ಬಿಂಬಿಸಬಹುದು ಅಥವಾ ಇನ್ಯಾವುದೇ ರೀತಿಯಲ್ಲಿ ಅದನ್ನ ಹೇಗೆ ನಾವು ಬಳಸಬಹುದು ಅನ್ನೋದಕ್ಕೆ ಒಂದು ಮಾಡೆಲ್ ಆಗಿ ನಾವು ಇದನ್ನ ಮಾಡಿದ್ದೇವೆ. ನಮ್ಮ ಕಂಬಳ ಕಾನ್ಸೆಪ್ಟ್ ಅಲ್ಲಿ ನಾವು ವರ್ಕ್ ಮಾಡಿರೋದು ಅಂದ್ರೆ ವೇಸ್ಟ್ ಇಂದ ರೀಸೈಕಲ್ ಮೆಟೀರಿಯಲ್ ಇಂದ ನಾವು ಈ ಕಲಾಕೃತಿಯನ್ನು ಮಾಡಿದ್ದೇವೆ. ಸೊ ನೀವು ನೋಡಿದ ಹಾಗೆ ಓಲ್ಡ್ ಟೈರ್ಸ್ ಯೂಸ್ ಮಾಡಿದ್ದೇವೆ. ಅದನ್ನು ಬೆಲ್ಟ್ ತರ ಕಟ್ ಮಾಡಿ, ಸೊ ಇವನ್ ಅದು ಬೆಲ್ಟ್ ತರ ಕಟ್ ಮಾಡ್ಲಿಕ್ಕೆ ಮೆಷಿನರಿ ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ, ಮ್ಯಾನ್ಯುವಲ್ ಹ್ಯಾಂಡ್ ಎಕ್ಸ್ಪರ್ಟೀಸ್ ಹತ್ರ ಮಾಡಿಸಿ, ಸೊ ಅದೊಂದು ಪ್ರೊಸೀಜರ್ ಇದೆ. ಆಮೇಲೆ ಇದಕ್ಕೆ ಲೇ ಮಾಡಿದ್ದೇವೆ. ಇದರ ಮೇಲೆ ಕಂಬಳ ಕೋಣ ಎಷ್ಟು ದಿನ ಆಗಿದೆ ಒಂದು ಸ್ಟ್ರಕ್ಚರ್ ಇಂದ ಬಂದು ಪ್ಲಾನ್ ಮಾಡೋವರೆಗೆ ಒಂದು 3 months ಅಷ್ಟು. ಪ್ಲಾನ್ ಯಾರು ಕೊಡ್ತಾರೆ? ಆಕ್ಚುಲಿ ಇದು ನಮ್ಮ ಪ್ರೀವಿಯಸ್ ಕಮಿಷನರ್ ಮನೋಹರ್ ಸರ್ ಅವರು ಡೆಲ್ಲಿ ಹೋಗಿರುವಾಗ ಅಲ್ಲೊಂದು ಸಿಂಹ ನೋಡಿದ್ರು ಲೈಫ್ ಸೈಜ್. ಸೊ ಅದ್ರ ಫೋಟೋಸ್ ತೋರಿಸ್ಬಿಟ್ಟು ಕೇಳಿದ್ರು, ನಾವು ಈ ತರ ಇಲ್ಲಿ ಮಾಡಿದ್ರು ಹೇಗೆ ಅಂತ ಹೇಳಿ. ಸೊ ಆಗ ಹೇಳಿದ್ರು, ಇಲ್ಲಿ ಸಿಂಹ ಬೇಡ, ನಾವು ಇಲ್ಲಿ ನಮ್ಮ ಪಾರಂಪರಿಕ ಏನು ಕ್ರೀಡೆ ಇದೆ ಕಂಬಳ ಅದನ್ನು ರೆಪ್ಲಿಕೇಟ್ ಮಾಡ್ಲಿಕ್ಕೆ ಟ್ರೈ ಮಾಡೋ ಅಂದ್ರೆ. ಸೊ ಸರಿ ನಾವು ನೋಡೋ ಅಂತ ಹೇಳಿ ಹಾಗೆ ಐಡಿಯಾ ಡೆವಲಪ್ ಮಾಡಿದ್ವಿ. ಒರಿಜಿನಾಲಿಟಿ ಏನು ಕೊಟ್ಟಿದ್ದೀರಿ? ಲೈಫ್ ಸೈಜ್ ಇದು ಆಕ್ಚುಲಿ ನೀವು ನೋಡಿದಾಗೆ ಇದರಲ್ಲಿ ಒಂದು ನಾವು ಪಾಂಡು ಅಂತ ನಂದಳಿಕೆ ಒಂದು ಪಾಂಡು ಅಂತ ಇದೆ. ಸೊ ನಾವು ಅದರಿಂದ ಇನ್ಸ್ಪೈರ್ಡ್ ಆಗಿ, ಸೊ ಅದಕ್ಕೊಂದು ಸ್ಟೋರಿ ಇದೆ, ಸೊ ಅದರಿಂದ ಇನ್ಸ್ಪೈರ್ಡ್ ಆಗಿ ಮತ್ತೊಂದು ಕಿಂಗ್ ತಾಟೆ ಮತ್ತು ರಾಕೆಟ್ ಮೋಡ್ ಅದರ ಕಾಂಬಿನೇಷನ್ ಯೂಸ್ ಮಾಡಿ ಈ ಕಲಾಕೃತಿಯನ್ನು ಮಾಡಿದ್ವಿ.